ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಕ್ಷೇತ್ರ ಕದ್ರಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಮತ್ತು ಸಿಯಾಳಾಭಿಷೇಕ ನಡೆಯಿತು. ಸಂಸದ ಬ್ರಿಜೇಶ್ ಚೌಟ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಈ ಸಂದರ್ಭ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎಜೆ ಶೆಟ್ಟಿ, ಸದಸ್ಯರಾದ ಕಿರಣ್ ಕುಮಾರ್ ಕುಡಿಯಲ್ಬೈಲ್, ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಮಾಜಿ ಸಚಿವ ಬಿ ನಾಗರಾಜ್ ಶೆಟ್ಟಿ, ಮಾಜಿ ಮೇಯರ್ಗಳಾದ ಶಶಿಧರ್ ಹೆಗಡೆ, ಭಾಸ್ಕರ್ ಮೊಯ್ಲಿ ಕುಡುಪು, ವಿಶ್ವ ಹಿಂದೂ ಪರಿಷತ್ನ ಎಚ್.ಕೆ. ಪುರುಷೋತ್ತಮ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಡಾ ವಾಮನ್ ಶೆಣೈ ಮೊದಲಾದವರು ಇದ್ದರು. ಶ್ರೀದೇವರನ್ನ ಸಂಪ್ರೀತಗೊಳಿಸುವ ಈ ಪೂಜೆ ಮೂಲಕ ಸಕಲ ಲೋಕಕ್ಕೆ ಮಂಗಳವಾಗಲಿ, ನಮಗೆಲ್ಲರಿಗೂ ಶ್ರೀದೇವರು ಅನುಗ್ರಹಿಸಲಿ ಅಂತ ಸಂಸದ ಬ್ರಿಜೇಶ್ ಚೌಟ ಮತ್ತು ಎಂಎಲ್ಸಿ ಐವನ್ ಡಿಸೋಜಾ ಪ್ರಾರ್ಥಿಸಿದರು. ಪ್ರದೀಪ್ ಕುಮಾರ್ ಕಲ್ಕೂರ ಕಾರ್ಯಕ್ರಮದ ಸದುದ್ದೇಶವನ್ನು ವಿವರಿಸಿದರು. ಸಿಯಾಳಾಭಿಷೇಕ ಅಂದರೆ ನಮ್ಮ ಸ್ವಭಾವದ ಸಂಕಲ್ಪ ಪರಮಾತ್ಮ ಸೋಮವಾರ ಮತ್ತೆ 2 ದಿನ ಉತ್ತರಾಯಣದ ಹುಣ್ಣಿಮೆಲ ಎಲ್ಲ ಹುಣ್ಣಿಮೆ 5 ಹತ್ರ ಗಡ್ಡ ಅವಳು ಶತ್ರುಗಳ ಬಾಧೆ ದಾದೆ ಪಿಂಡಲ ಪರಿಹಾರ ಅವಳು ಗುಲಾಯ್ದ ಶತ್ರು ಬಿದಾಯ್ದ ಶತ್ರು 5 ಮಾತ ಶತ್ರು ನಮ್ಮನ್ನು ಹುಡಿದು ದೂರ ಹೋಗುವುದು ಪೂಜೆ ಮಾಡ್ಕೊಳಕುಳ್ಳ ಪರಮಾತ್ಮನ ಅನುಗ್ರಹ ಅವಳಿ ಲೋಕ ಪುಷ್ಪಾಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತಾಸ್ತಾನೋಸ್ತುತೇ ಪಾರ್ವತಿ ಪರಮೇಶ್ವರ ಗಣೇಶ ಸ್ಕಂದ ಸಹಿತ ವಂದೇ ವಾಂಛಿತ ಸಿದ್ಧೈರ್ಯ ಶಿವೋ ನಾಮರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲ ಕ್ಷಯೋ ನಮ್ಮ ಹಿಂದಿನ ಸಚಿವರಾಗಿದ್ದಂಥ ಈ ದೇವದ ಕುರಿತುಕೊಂಡು ನಾವೆಲ್ಲ ಜೊತೆಯಾಗಿ ನಾವು ಎಜೆಷನ್ ರಾಮಚಂದ್ರ ಜವಡೇಕರನ್ನು ಹಿಡಿಬೇಕು ನಮ್ಮನೇಲಿ ಎಳೆದು ತಂದು ಹಾಕಿದ್ದು ನಾವು ಎಲ್ಲಿಯಲ್ಲಿ ಹೋಗಿದ್ದವರು ಈ ದೇವರ ಸೇವೆಗೆ ಹಾಕಿದ್ದು ನಾಗರಾಜ್ ಶೆಟ್ಟರ ಉಪಸ್ಥಿತಿ ಈ ವ್ಯವಸ್ಥೆಗೆ ನಮಗೆ ಇನ್ನಷ್ಟು ಶಕ್ತಿ ಕೊಟ್ಟಿದೆ. ಅವರನ್ನು ತೋರಿಸಿ ನಾವೆಲ್ಲ ಪುಸ್ತಕ ಅವರಿಗೂ ಹೇಳೋ ಪ್ರಶ್ನೆ ಇಲ್ಲ. ನನ್ನ ಯೋಗಾನುಯೋಗ ಇವತ್ತು ಭಗವಂತನ ಆಶೀರ್ವಾದದಿಂದ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಭಗವಂತನ ಮುಂದೆ ಹಿರಿಯ ಪ್ರಾಯದವನಾಗಿದ್ದರೂ ಕೂಡ ಒಂದು ದೀಪವನ್ನು ಹಚ್ಚುವಂಥ ಒಂದು ಯೋಗವನ್ನು ಭಗವಂತ ಕೊಟ್ಟಿದ್ದಾನೆ. ನಾನು ಈ ಸಂದರ್ಭದಲ್ಲಿ ಆ ಭಗವಂತನ ಆಶೀರ್ವಾದ ಪ್ರೇರಣೆ ವಿಶೇಷವಾಗಿ ಇವತ್ತು ಹಿಂದೂ ಸಮಾಜಕ್ಕೋಸ್ಕರ ಈ ಭರತ ಖಂಡಕ್ಕೋಸ್ಕರ ಕೆಲಸ ಮಾಡಲಿಕ್ಕೆ ನಮಗೆಲ್ಲರಿಗೂ ಶಕ್ತಿ ಪ್ರೇರಣೆಯನ್ನು ಭಗವಂತ ನೀಡಲಿ. ಇವತ್ತು ಒಂದು ಸವಾಲಿನ ಮಧ್ಯೆ ಇಡೀ ವಿಶ್ವ ಉಗ್ರವಾದವನ್ನು ಎದುರಿಸ್ತಾ ಇರುವಂಥ ಒಂದು ಕಾಲಘಟ್ಟದಲ್ಲಿ ಭಾರತ ಅದಕ್ಕೆ ಒಂದು ತಕ್ಕ ಉತ್ತರವನ್ನು ಕೊಟ್ಟಿದೆ ಮತ್ತು ಮುಂದೆ ಕೂಡ ಅದರ ಉಗ್ರವಾದದ ವಿರುದ್ಧದ ಹೋರಾಟದಲ್ಲಿ ಒಂದು ನೇತೃತ್ವವನ್ನು ತೆಗೆದುಕೊಳ್ಳುವಂಥ ಸಂಕಲ್ಪ ಶಕ್ತಿ ಭಾರತ ಖಂಡದಲ್ಲಿ ಬದುಕ್ತಾ ಇರುವ ಎಲ್ರಿಗೂ ಇದೆ. ಆ ಸಂಕಲ್ಪಕ್ಕೆ ಶಕ್ತಿಯನ್ನು ತುಂಬಿಸುವ ಕೆಲಸವನ್ನು ಮಂಜುನಾಥ ಮಾಡಲಿ. ನಮ್ಮೆಲ್ಲರ ಒಟ್ಟು ಸಂಕಲ್ಪ ಇಡೀ ಮನುಕುಲಕ್ಕೆ ಒಂದು ಕ್ಯಾನ್ಸರ್ ರೀತಿ ಇರುವಂಥ ಉಗ್ರವಾದದ ವಿರುದ್ಧ ಸಿದ್ಧಿಯಾಗುವಂಥ ಶಕ್ತಿಯನ್ನು ಕೂಡ ಭಗವಂತ ನೀಡಲಿ. ಇಲ್ಲಿರುವ ಎಲ್ಲ ಪರಿವಾರ ಶಕ್ತಿಗಳು ಕೂಡ ನಮಗೆ ಈ ದಿಸೆಯಲ್ಲಿ ಕೆಲಸ ಮಾಡಲಿಕ್ಕೆ ಶಕ್ತಿ ಪ್ರೇರಣೆ ಆಶೀರ್ವಾದವನ್ನು ನೀಡಲಿ ಅಂತ. ಸಮಾಜದ ಒಳಿತಿಗಾಗಿ ಸಿಯಾಳಾಭಿಷೇಕವನ್ನು ಮಾಡಲಾಯಿತು. ಸಮಾಜದಲ್ಲಿ ಯಾವುದೇ ಅನಾಹುತಗಳು ಬರದೇ ಇರಲಿ ಮತ್ತು ಯಾವುದೇ ಅನಾಹುತಗಳು ಬಂದರೂ ಕೂಡ ಅದನ್ನು ಎದುರಿಸುವ ಶಕ್ತಿ ದೇವರು ನಮ್ಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ದೇವೆ. ಸಮಾಜದಲ್ಲಿ ಇವತ್ತು ಶಾಂತಿ ನೆಮ್ಮದಿಗೆ ಪ್ರಥಮ ಆದ್ಯತೆ ಕೊಡಬೇಕಾಗಿದೆ. ಇವತ್ತು ಶಾಂತಿ ನೆಮ್ಮದಿಯನ್ನು ಕೆಡಿಸುವವರು ಮತ್ತು ಕೆಡಿಸಲಿಕ್ಕೆ ಪ್ರಯತ್ನ ಮಾಡುವವರ ವಿರುದ್ಧ ದೇವರು ಒಳ್ಳೆಯ ಬುದ್ಧಿ ಅವರಿಗೆ ಕೊಟ್ಟು ಶಾಂತಿ ನೆಮ್ಮದಿ ಬರುವ ಮೂಲಕ ಸಮಾಜದ ಎಲ್ಲ ಜನರಿಗೂ ಕೂಡ ತಾವು ಬಯಸಿದ್ದು ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಬೇಡಿಕೊಳ್ತಾ ಇದ್ದೇನೆ ದೇವರ ಹತ್ರ. ಸಿಯಾಳಾಭಿಷೇಕ ಮಾಡೋದು ಅಂದರೆ ದೇವರನ್ನು ಇವತ್ತು ನೆನೆದುಕೊಳ್ಳುವಂಥ, ಎಲ್ಲರೂ ಬಂದು ದೇವಸ್ಥಾನದಲ್ಲಿ ನೆನೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವೆಲ್ಲ ಪ್ರತಿನಿಧಿಗಳು ಅವರವರ ಸಮಾಜದ ಪ್ರತಿನಿಧಿಗಳು ಬಂದು ಇವತ್ತು ಕಲ್ಕೂರ್ರವರ ನೇತೃತ್ವದಲ್ಲಿ ದೇವಳದಲ್ಲಿ ಒಂದು
ಕಾರ್ಯಕ್ರಮ ನಡೆಯುವಂಥದ್ದು ಅತ್ಯಂತ ಸಂತೋಷದ ವಿಚಾರ ಮತ್ತು ದೇವರಿಗೆ ಖಂಡಿತವಾಗಿ ಮೂಡ್ತದೆ. ಮಂಜುನಾಥ ಸ್ವಾಮಿ ಅವರು ಎಲ್ಲರಿಗೂ ರಕ್ಷಣೆ ಮಾಡ್ತಾರೆ ಮತ್ತು ಎಲ್ಲರ ಒಳಿತನ್ನು ಅವರು ಬಯಸ್ತಾರೆ. ಯಾರು ಒಳ್ಳೆಯದು ಕೆಟ್ಟದ್ದು ಮಾಡ್ತಾರೆ ಅವರಿಗೆಲ್ಲರಿಗೂ ಒಳಿತು ಬಯಸಲಿ ಮತ್ತು ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಹೇಳುವ ಮಾತನ್ನು ಹೇಳಿ ಇವತ್ತು ದೇಶಕ್ಕೆ ಬಂದಿರತಕ್ಕಂಥ ಅನಾಹುತವನ್ನು ನಾವು ಭಾಳ ಚೆಂದಾಗಿ ಒಳ್ಳೆಯ ರೀತಿಯಲ್ಲಿ ಉತ್ತರ ಕೊಟ್ಟು ಅದಕ್ಕೆ ಎದುರಿಸುವ ಶಕ್ತಿ ದೇವರು ನಮ್ಗೆ ಕೊಟ್ಟಿದ್ದಾನೆ. ಅದು ಮುಂದೆಯೂ ಕೊಡಲಿ ಮತ್ತು ಯಾವುದು ದುಷ್ಟಶಕ್ತಿಗಳಿದ್ದಾರೆ ಅದು ದೂರ ಆಗಿ